ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಇನ್ನಿತ್ತ ಮಲ್ಲ ಸುದ್ದಿಲು ಡೆಂಗ್ಯೂ ಸೀಕದ ಪೋಡಿಗೆಡು ದಕ್ಷಿಣ ಕನ್ನಡ ಜಿಲ್ಲೆ ಮೂಜಿ ತಿಂಗಳು 32 ಜನಕ್ಕೂ ಡೆಂಗ್ಯೂ ಜ್ವರ ಐಟ್ 20 ಜನ ಕುಡ್ಲ ಮಹಾನಗರ ಪಾಲಿಕೆ ಸುತ್ತದಕ್ಕಲು ದಿನೋರ್ದಿನ ಏರೊಂದುಪ್ಪನ ಪೆಟ್ರೋಲ್ ಡೀಸೆಲ್ ಬೆಲೆ ನಯಾರ ಎಸ್ಆರ್ ಕಂಪನಿ ತೈಲ ಸಾಗವನ ತೈನಕ್ಕೆ ಎದುರಾದ ಕುಡ್ಲದ ತಣ್ಣೀರ್ ಬಾವಿ ಕೈತಲು ಡಿಪೋ ಚಲೋ ಪ್ರತಿಭಟನೆ. ಕುಡ್ಲದ ಮನ್ನಗುಡ್ಡೆಡಿ ಇತ್ತದ ಮಟ್ಟದ ತಂತ್ರಜ್ಞಾನದ ಕರ್ನಾಟಕ ಬ್ಯಾಂಕ್ ಡಿಜಿ ಸೆಂಟರ್ ಉದ್ದೀಪನ ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ಸ್ ಸುರೂತ ಸಡ್ತಿ ಸುರುಮಂತದಿನಿ ಕರ್ನಾಟಕ ಬ್ಯಾಂಕ್ ಗೋಕುಲದ ಸಫೈ. ಕುಡ್ಲದ ಶಾರದಾ ವಿದ್ಯಾಲಯಡು ಜ್ಯೋತಿ ಪ್ರಧಾನ ಕಾರ್ಯಕ್ರಮ ಧರ್ಮ ಪಂಡ ಬದುಕಂದು ಸುಪ್ರೀಂ ಕೋರ್ಟ್ ಬಂತಡು ಬದುಕುಗು ಬೋಡಾಯಿನ ಎಡ್ಡ ಸಂಗತಿಲೆಂತೆ ತೊನ್ಲೆ ಪ್ರೊಫೆಸರ್ ಎಂಬಿ ಪುರಾಣಿ. ಇತ ವಾರ್ತೆದ ವಿವರ ಅತ್ತಾಂದಿ ಕಾಲದ ಬಡ್ಸೋಡ್ದವರ ಕುಡ್ಲನಗರಡು ಸಾಂಕ್ರಾಮಿಕ ಸೀಕದ ಪೋಡಿಗೆ ಶುರುವಾತಂಡು ಐಟ್ಲ ಡೆಂಗ್ಯೂ ಜ್ವರದ ಪೋಡಿಗೆ ಹೆಚ್ಚಾದಿತ್ತದು ಜಿಲ್ಲೆದ 32 ಜನ ಡೆಂಗ್ಯೂ ಜ್ವರ ತಗ್ಲೆಡು 20 ಜನ ಕುಡ್ಲ ಮಹಾನಗರ ಪಾಲಿಕೆ ಸುತ್ತದಕ್ಲೆ ಅದುಲ್ಲೇರು. ಅತ್ತಾಂದಿ ಕಾಲದ ಬಡ್ಸೋಡ್ದವರ ಕುಡ್ಲನಗರಡು ಸಾಂಕ್ರಾಮಿಕ ಸೀಕದ ಪೋಡಿಗೆ ಶುರುವಾತಂಡು ಡೆಂಗ್ಯೂ ಸೀಕದ ಪೋಡಿಗೆ ಹೆಚ್ಚಾದಿತ್ತದು ದಕ್ಷಿಣ ಕನ್ನಡ ಜಿಲ್ಲೆಡು ಕರಿನ ಮೂಜಿ ತಿಂಗಳು 32 ಜನಕ್ಕೂ ಡೆಂಗ್ಯೂ ಸೀಕ್ ದಾಖಲಾತಂಡು ಕುಡ್ಲ ಮಹಾನಗರ ಪಾಲಿಕೆ ಸುತ್ತಡು 20 ಜನಕ್ಕೂ ಡೆಂಗ್ಯೂ ಉಪ್ಪುನ ಬಗೆಟ್ ಇಲಾಖೆದ ಅಂಕಿ ಅಂಶ ಗೊತ್ತು ಮಲ್ದಡು ಮರಿಯಲೊಡು ಬಾರಿ ಹೆಚ್ಚ ಡೆಂಗ್ಯೂ ಸೀಕ್ ಪರಡುನ ಬಗೆಟ್ ವರದಿಯಾಪುಂಡು. ಈ ವರ್ಷದ ಸುರುಟೆ ಡೆಂಗ್ಯೂ ಅವತರ ತೋಚದುಂಡು ಇಲಾಖೆಗ್ಲ ಪೋಡಿಗೆ ಶುರುವಾತಂಡು ದುಂಬತ್ತ ಭಾರಿ ಜಾಗ್ರತೆ ಅಗತ್ಯ. ಕರಾವಳಿ ಭಾಗಲೆಡು ಕಾಂಡೆ ಮುಗಲು ಮಧ್ಯಾಹ್ನ ಬಾರಿ ಸಿಕ್ಕೆ ಬೈಯಡ್ದು ಬೊಕ್ಕ ರಾತ್ರಿ ಕೆಲವು ಕಡೆಟ್ಟು ಬಡ್ಸ ಬರೊಂದುಂಡು ಎಂದಿರ್ದು ನೀರು ಉಂತದು ಉಮಿಲು ಉತ್ಪತ್ತಿಯಾವೊಂದುಂಡು. ಕುಡ್ಲ ಮಹಾನಗರ ಪಾಲಿಕೆ ಸುತ್ತಡು ಆರೋಗ್ಯ ಇಲಾಖೆ ದುಂಬತ್ತ ಜಾಗೃತ ಕ್ರಮದ ತೊಂದುಂಡು. ಗ್ರಾಮೀಣ ಬೊಕ್ಕ ನಗರ ಪ್ರದೇಶಡು ಮೂಜಿ ಹಂತುಡು ಲಾರ್ವಾ ಪರೀಕ್ಷೆ ನಡಪವೊಂದುಂಡು. ಸುರೂತ ಹಂತುಡು ಆಶಾ ಕಾರ್ಯಕರ್ತರು ರಡ್ಡನೆ ಹಂತುಡು ಪೊಂಜು ಆರೋಗ್ಯ ಸುರಕ್ಷಾ ಅಧಿಕಾರುಲು ಮೂಜನೆ ಹಂತುಡು ಆರೋಗ್ಯ ಇನ್ಸ್ಪೆಕ್ಟರ್ ಸರ್ವೆ ನಡಪಾವಿರು. ಗ್ರಾಮೀಣ ಭಾಗಡು ಇಲ್ಲಡೆ ಆಶಾ ಕಾರ್ಯಕರ್ತರು ಪೋವೊಂದುಲ್ಲೆರು. ಉಮಿಲು ಉತ್ಪತ್ತಿ ಜಾಗೆ ನಾಡು ಪತ್ತುನ ಬೊಕ್ಕ ಇಲ್ಲಲ್ದಕ್ಲಿಗೂ ಕೊರೋನಾ ಜಾಗೃತಿ ಮೂಡಾವೊಂದುಲ್ಲೆರು. ಇಲ್ಲಲ್ದ ಜಾಲು ಸುತ್ತಮುತ್ತಡು ನೀರು ಉಂತದಿನ ಗೊತ್ತಾಂಡ ಇಲ್ಲಲ್ದಕ್ಲೆಗ್ ಜಾಗ್ರತೆ ಪನ್ಪಿರು. ಕುಡ್ಲ ಮಹಾನಗರ ಪಾಲಿಕೆ ಸುತ್ತುಡ್ಲ ಎಂಪಿಡಬ್ಲ್ಯೂ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಬಾಕಿ ವಿಭಾಗದ ಅಧಿಕಾರುಲು ಈ ಕಾರ್ಯಡು ಕೈ ಜೋಡಿಸಾದಿರು. ನಯಾರ ಎಸ್ಆರ್ ಕಂಪನಿ ತೈಲ ಸಾಗವನ ಉಂತಾಯ್ನೆಗೆ ಎದುರಾದ ಕುಡ್ಲದ ತಣ್ಣೀರ್ ಬಾವಿ ಕೈತಲು ಗುರುವಾರ ಡಿಪೋ ಚಲೋ ಪ್ರತಿಭಟನೆ ನಡಪಾಯಿರು. ನಯಾರ ಎಸ್ಆರ್ ಕಂಪನಿ ತೈಲ ಸಾಗವನ ಉಂತಾಯ್ನೆ ತಮಿತ್ ಡಿಪೋ ಚಲೋ ಪ್ರತಿಭಟನೆ ಕುಡ್ಲದ ತಣ್ಣೀರ್ ಬಾವಿ ಕೈತಲು ಗುರುವಾರ ಕಂಡೆ ನಡತಂಡು. ನಯಾರ ಎಸ್ಆರ್ ತೈಲ ಒದಗಾವನ ವ್ಯತ್ಯಾಸದ್ದು ಕಂಪನಿಗೆ ಸಂಬಂಧಪಟ್ಟಿನ ಮಾತಾ ಪೆಟ್ರೋಲ್ ಬಂಕ್ಲೆನ್ ಒಂಜಿ ಈತಂದು ನಿಘಂಟದಾಂತಿನಾಥ್ ಕಾಲ ಮುಟ್ಟ ಮುಚ್ಚಿನಿಡ್ದವರ ಪೆಟ್ರೋಲ್ ಬಂಕ್ ಯಜಮಾನರು ಪೊರಂಬಾಟ ಸುರುಮಂತದೇರು. ಇಡೀ ಕರ್ನಾಟಕಡು ಈ ಸಂಸ್ಥೆಗೆ ಸೇರ್ನ 550 ಪೆಟ್ರೋಲ್ ಪಂಪ್ಲು ಇಲ್ಲ. ಇನ್ನೆಟ್ಟು 250 ಡೀಲರ್ ನಕ್ಲು ಪ್ರತಿಭಟನೆಡು ಪಾಲ್ದೆತ್ತೊಂಡೆರು. ಎಂಕ್ಲಿಗೆ ಸರಿಯಾದ ಪೆಟ್ರೋಲ್ ತಿಕ್ಕಂದೆ ಕಂಗಾಲಾತ ದಿನಕ್ಕೂ 1 ಲಕ್ಷ ರೂಪಾಯಿದ ತೆಂಕ್ಲಿಗೆ ನಷ್ಟ ಆಪುನೊಂದಕ್ಲು ದೂರಿಯರು. ಮುಖ್ಯ ಡೀಲರ್ ಲೈನ ರಘುನಾಥ ಶಿವಮೊಗ್ಗ, ಜೈರ್ ಮಾಣಿಪಾಡಿ ಅಡೂರು, ಸುನಿಲ್ ಪಡೀಲ್ ಕೊಟ್ಟೇಶಿ ಚಿತ್ರದುರ್ಗ ಈ ಪೊರ್ತುಡಿತ್ತೇರು. ಈಗ ಕಂಪನಿ ಬಂದ್ಬಿಟ್ಟು ನಮ್ಮನ್ನೆಲ್ಲ ಈ ರೀತಿ ಪೆಟ್ರೋಲ್ ಬಂಕ್ ಮಾಡಿ ಅಂತೇಳಿ ಹೇಳ್ಬಿಟ್ಟು ಈಗ ನೋಡಿದ್ರೆ ಸರಿಯಾಗಿ ನಮಗೆ 30 ವರ್ಷ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. 30 ವರ್ಷ ಅಗ್ರಿಮೆಂಟ್ ಮಾಡಿ ಬರೀ 1 ವರ್ಷದಲ್ಲೇ ಇವ್ರನ್ನ ಸಪ್ಲೈ ಕರೆಕ್ಟಾಗಿ ಕೊಡೋಕ್ಕಾಗಲಿಲ್ಲ ಅಂದಮೇಲೆ ನಾವು ಇನ್ನೂ 29 ವರ್ಷ ಹೇಗೆ ನಂಬೋದು? ಇಡೀ ಕರ್ನಾಟಕದಲ್ಲಿ ಕನಿಷ್ಠ ಪಕ್ಷ ನನಗೆ ಗೊತ್ತಿರೋ ಪ್ರಕಾರ 500ರಿಂದ 600 ಬಂಕ್ಗಳಿದ್ದಾವೆ. 600 ಅಂತ ತಿಳ್ಕೊಂಡ್ರು ಒಬ್ಬೊಬ್ಬರು 1.5 ಕೋಟಿಯಿಂದ 2 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಅಲ್ಲಿಗೆ ಸರಿಸುಮಾರು 1000ರಿಂದ 1200 ಕೋಟಿ ರೂಪಾಯಿ ಅಷ್ಟು ಬಂಡವಾಳನ ನಾವು ಕರ್ನಾಟಕದ ಜನತೆ ಕಂಪ್ನಿಗೆ ನಂಬ್ಕೊಂಡು ಹಾಕಿದ್ದೇವೆ. ಈ ಬಂಡವಾಳಕ್ಕೆ ಯಾರು ಹೊಣೆ? ನಾನು ಇದನ್ನು ಕಂಪ್ನಿ ಮುಖ್ಯಸ್ಥರಿಗೆ ಕೇಳೋಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ನಮ್ಮದೇನು ಬೇರೆ ಏನು ನಮಗೆ ತುಂಬ ಲಾಭ ಕೊಡಿ, ನಮಗೆ ತುಂಬ ಎಕ್ಸ್ಟ್ರಾ ಬೆನಿಫಿಟ್ ಕೊಡಿ ಅಂತ ಏನೂ ಕೇಳ್ತಾ ಇಲ್ಲ. ನೀವು ಕೊಡ್ತಾ ಇರೋ ಮೆಟೀರಿಯಲನ್ನು ಸರಿಯಾದ ಸಮಯಕ್ಕೆ ಸರಿಯಾದವರಿಗೆ ಕೊಡಿ, ಕರೆಕ್ಟಾಗಿ ಕೊಡಿ ಎಲ್ಲರಿಗೂ. ನೀವು ಒಬ್ರಿಗೊಂದು ಇದರಲ್ಲಿ 1 KL ಮಾರೋನು ಡೀಲರು, 100 KL ಮಾರೋನು ಡೀಲರು. ಯಾರನ್ನೂ ಪಾರ್ಶಿಯಾಲಿಟಿ ಮಾಡಬೇಡಿ.
ದಯವಿಟ್ಟು ನಮಗೆ ನೀವು ಬಂದು ಇಲ್ಲಿ ಉತ್ತರ ಕೊಡೋವರೆಗೂ ನಾವಿಲ್ಲಿಂದ ಮುಂದಕ್ಕೆ ಹೋಗೋದಿಲ್ಲ. ಸೆಪ್ಟೆಂಬರಲ್ಲಿ 20 ರೂಪಾಯಿ ಒಂದೇ ದಿನ ಹೊಡೆದ್ರು ಒಬ್ಬೊಬ್ಬ ಪೆಟ್ರೋಲ್ ಬಂಕ್ನವರು 8ರಿಂದ 6ರಿಂದ 10 ಲಕ್ಷ ಕಳ್ಕೊಂಡಿದ್ದೀವಿ. ಪ್ರತಿಯೊಬ್ಬ ಪೆಟ್ರೋಲ್ ಬಂಕ್ ಕೇಳಿ ನೋಡಿ ಎಲ್ಲರೂ ಕಳ್ಕೊಂಡಿದ್ದೀವಿ. ಈಗ ರೈಸ್ ಆಗ್ತಾಯಿದೆ. ರೈಸ್ ಆಗೋ ಟೈಮಲ್ಲಿ ಕೊಡೋದಿಲ್ಲ ಅವರು, ಖಾಲಿ ಅಂದರೆ ಕಮ್ಮಿ ಆಗೋ ಟೈಮಲ್ಲಿ ನಮಗೆ ಕೊಡ್ತಾರೆ. ಕಮ್ಮಿ ಆಗೋ ಟೈಮಲ್ಲಿ ಕೊಟ್ಟು ನಾವು ಲಾಸ್ ಮಾಡ್ಕೊಬೇಕು. ಇವ್ರ ಪ್ಲಾನ್ಸ್ ಇದೆ ಇಷ್ಟೇ. ಇನ್ನು 10 ಡೇಸಲ್ಲಿ ಒಂದು 10 ರೂಪೀಸ್ ರೈಸ್ ಆಗುತ್ತೆ, ಆಮೇಲೆ ಕೊಡ್ತಾರೆ ನಮಗೆ. ಇಷ್ಟೇ ಅವ್ರ ಪ್ಲಾನ್. ಇದನ್ನು ದಯವಿಟ್ಟು ಬ್ಲ್ಯಾಕ್ ಮಾರ್ಕೆಟ್ ಅಂತಾರೆ ಇದನ್ನು. ನಾನು ಶಿವಮೊಗ್ಗ ಡಿ ಸಿ ಅವ್ರಿಗೆ ಇದನ್ನು ತಿಳಿಸಿದ್ದೀನಿ. ಶಿವಮೊಗ್ಗ ಡಿ ಸಿ ಇವ್ರಿಗೆ ಮಾತಾಡಿದ್ದಾರೆ. ಅಂದರೆ ನಿನ್ನೆ ಮಾತಾಡ್ದಂಗೆ ನಮಗೆ ಲೋಡ್ ಕೊಟ್ಟಿದ್ದಾರೆ. ನಿನ್ನೆ ನಾವು ಮಾತಾಡ್ತಿದ್ದಂಗೆ ಶಿವಮೊಗ್ಗ ಡಿ ಸಿ ಮಾತಾಡಿದ್ರು. ಬ್ಲ್ಯಾಕ್ ಮಾರ್ಕೆಟ್ ಕೇಸ ಕ್ರಿಮಿನಲ್ ಕೇಸ ಒಳದಬ್ಬಿಡ್ತೀನಿ ಅಷ್ಟ್ರು ಅಂತ ಹೇಳಿದ್ರು. ಗಣೇಶನ್ ಅಂತ ಇದ್ದಾರೆ, ಅವ್ರು ಡಿ ಎಮ್ಗೆ ಹೇಳಿದ್ರು, ಎಲ್ಲರಿಗೂ ಹೇಳ್ತಿದ್ದಂಗೆ ಇನ್ಬಿಟ್ಟ ನಮಗೆಲ್ಲ ಒಂದು 5 ಕೇಳಿ ಕೊಟ್ಟರು. ನೆನ್ನೆ ಇವತ್ತು ಒಂದು 5 ಕೇಳಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತಿನ ಏನು ಗೊತ್ತಿಲ್ಲ ನಮಗೆ. ಇವ್ರು ಮಾಡ್ತಾ ಇರೋದು ಬ್ಲ್ಯಾಕ್ ಮಾರ್ಕೆಟ್ ದಂಧೆ ಅಷ್ಟೇ ನಾನು ಹೇಳ್ತಾ ಇದ್ದೀನಿ. ಇವ್ರು ಕಂಪ್ನಿ ಲಾಭ ಮಾಡ್ಕೊಳಕ್ಕಿದ್ದಾರೆ. ಇದು ಒಂದು ಈಸ್ಟ್ ಇಂಡಿಯಾ ಕಂಪ್ನಿಗಿಂತ ಕೆಟ್ಟದಾಗಿದೆ ಅಂತ ನಾನು ಇವತ್ತು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ. ನಮ್ಮನ್ನೆಲ್ಲ ತುಳಿದಾಕಿದ್ದಾರೆ. ನಮ್ಮನ್ನೇನು ನಾವು ಪೆಟ್ರೋಲ್ ಬಂಕ್ ಓನರ್ಸ್ ಅಲ್ಲ, ಇವ್ರಿಗೆ ಬಿಸ್ನೆಸ್ ಪಾರ್ಟ್ನರ್ಸ್ ಅಲ್ಲ, ನಾವು ಬಿಸ್ನೆಸ್ ಲೇಬರ್ಸ್ ಆಗಿದ್ದೀವಿ. ಇವ್ರು ಏನು ಹೇಳ್ತಾರೆ ಕೇಳಬೇಕು, ಸುಮ್ಮನೆ ಇರಬೇಕು ಅಷ್ಟೇ ಇವ್ರು ಮಾಡ್ತಾ ಇರೋದು. ಆದ್ದರಿಂದಾಗಿ ನಾವು ಈ ಪ್ರತಿಭಟನೆ ಮಾಡ್ಕೊಂಡಿದ್ವಿ. ಇಲ್ಲಿ ತನಕ ತಡ್ಕೊಂಡಿದ್ದೀವಿ, 2 ವರ್ಷದಿಂದ ತಡ್ಕೊಂಡಿದ್ದೀವಿ. ಇವತ್ತು ನಮಗೆ ತಡೆಯೋಕ್ಕಾಗದೆ ಹೊರ ಬಂದಿದ್ದೀವಿ. ಯಾಕೆಂದರೆ ಪೆಟ್ರೋಲು ಕೊಡ್ತಾಯಿಲ್ಲ, ಡೀಸೆಲ್ ಕೊಡ್ತಾಯಿಲ್ಲ. ರಡ್ಡು ಸಾರನೇ ಸವಿಡು ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ ಸುರೂತ ಸರ್ತಿ ಸುರು ಮಲ್ತಿದ್ದೀನಿ ಕರ್ನಾಟಕ ಬ್ಯಾಂಕ್ ಎಂದು ಕರ್ನಾಟಕ ಬ್ಯಾಂಕ್ದ ಮುಖ್ಯ ವ್ಯವಹಾರಾಧಿಕಾರಿ ಗೋಕುಲದಾಸ್ ಪೈ ಪಂತಿರ ಕುಡ್ಲದ ಮನ್ನಗುಡ್ಡದ ಕರ್ನಾಟಕ ಬ್ಯಾಂಕ್ಡ್ ಡಿಜಿ ಸೆಂಟರ್ ಉದಿಪನ ಮಲ್ತದ 6 ಪಾತಿರಿಯರು. ಬ್ಯಾಂಕಿಂಗ್ ಕ್ಷೇತ್ರಡು ಇಸೀಸ ಸಾಧನೆ ಮಲ್ತದ ದೇಶದ ಜನಕ್ಲೆನ ಮನಸ್ಸು ಗೆಂದಿನ ಬ್ಯಾಂಕಂದೇ ಪುದರ್ಪಡೆಯಿನ ಕರ್ನಾಟಕ ಬ್ಯಾಂಕ್ದ ನೆಲೆಟ್ ಕುಡ್ಲದ ಮನ್ನಗುಡ್ಡೆಡ್ ಇತ್ತದ ಮಟ್ಟದ ತಂತ್ರಜ್ಞಾನದ ಡಿಜಿ ಸೆಂಟರ್ ಬುಧವಾರ ಲೋಕಾರ್ಪಣೆ ಆಂಡ್ ಬ್ಯಾಂಕ್ದ ಮುಖ್ಯ ವ್ಯವಹಾರ ಅಧಿಕಾರಿ ಗೋಕುಲದಾಸ್ ಪೈ ಹೊಸ ಡಿಜಿ ಸೆಂಟರ್ನು ಉದಿಪನ ಮಲ್ತಿರ. ಗೋಕುಲದಾಸ್ ಪೈ ಪಾತಿಡ್ದು ಕುಡ್ಲಡ್ ಪುಟ್ಟದು ಬುಲೆದ್ ಶಾಖೆ ಸುರುಮಲ್ಪನೇಟ್ ದಾಖಲೆ ಮಲ್ತಿನ ಕರ್ನಾಟಕ ಬ್ಯಾಂಕ್ ಇತ್ತದ ಡಿಜಿಟಲ್ ಯುಗಕ್ಕೂ ಸರಿಸಾಟಿಯಾದ ಉಂಟುದುಂಡು. 2000 ಇಸವಿಡ್ ಬ್ಯಾಂಕ್ ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ ಸುರೂತ ಸರ್ತಿ ಸುರುಮಲ್ತದಿನೋ ಕರ್ನಾಟಕ ಬ್ಯಾಂಕ್ ಇತ್ತ ಗಿರಾಕಿ ದೋಸ್ತ್ ಡಿಜಿ ಸೆಂಟರ್ ಸುರುಮಲ್ತದಿತ್ತದು ಏರ್ನಲ ಸಾಯದಂತೆ ATM ಸೆಂಟರ್ಗೆ ಪೋದು ಅಗತ್ಯ ದಾಖಲೆ ಸ್ಕ್ಯಾನ್ ಮಲ್ತದ ಅಪ್ಲೋಡ್ ಮಲ್ತಂಡ ಆಪಗನೆ ATM ಕಾರ್ಡ್ ಗಿರಾಕ್ಲೆನ ಕೈಕು ತಿಕ್ಕೊಂಡು ಪಡ್ಡೇರ. ನಮಸ್ಕಾರ. ಇದೀಗ ತಾನೇ ನಾವು ನಮ್ಮ ಮಂಗಳೂರಿನ ಮಣ್ಣಗುಡ್ಡದಲ್ಲಿ ಡಿಜಿ ಸೆಂಟರ್ನ ಉದ್ಘಾಟನೆಯನ್ನು ಮಾಡಿದ್ದೀವಿ. ಈ ಡಿಜಿ ಸೆಂಟರ್ನಲ್ಲಿ ಇರುವಂಥ ಈ ಮೆಷಿನಿಂದ ನಮ್ಮ ಗ್ರಾಹಕರು ಒಂದು 5 ನಿಮಿಷದೊಳಗೆ ತಮ್ಮ ಖಾತೆಯನ್ನು ತೆರೆದು ಇನ್ನೊಂದು 5 ನಿಮಿಷದೊಳಗೆ ಅವರಿಗೆ ಬೇಕಾದ ರೀತಿಯ ಡೆಬಿಟ್ ಕಾರ್ಡ್ಗಳನ್ನು ತಾವೇ ಪ್ರಿಂಟ್ ಮಾಡಿಸ್ಕೊಳ್ಬೋದು. ಈಗ ಇದು ಉದ್ಘಾಟನೆ ಸಮಯದಲ್ಲಿ ತಾವು ನೋಡಿರ್ಬೋದು. ಒಂದು 5 ನಿಮಿಷದಲ್ಲಿ ನಮ್ಮ ಒಬ್ಬರು ಅಕ್ಷಯ್ ಕುಮಾರ್ ಅನ್ನೋಂಥ ಒಬ್ಬರು ಗ್ರಾಹಕರು ತಮ್ಮ ಅಕೌಂಟನ್ನು ಓಪನ್ ಮಾಡಿ ಡೆಬಿಟ್ ಕಾರ್ಡನ್ನು ಸಹ ತೆಗೆದುಕೊಂಡಿರ್ತಾರೆ. ಅದೇ ರೀತಿ ಈ ಖಾತೆಯನ್ನು ಓಪನ್ ಮಾಡಿದ ನಂತರ ಅವರಿಗೆ ಇಮ್ಮಿಡಿಯೇಟಾಗಿ ಕೂಡಲೇ ನಾವು ಅವರ ಮೊಬೈಲ್ ಬ್ಯಾಂಕಿಂಗನ್ನು ಆ್ಯಕ್ಟಿವೇಟ್ ಮಾಡ್ತೀವಿ, ಇಂಟರ್ನೆಟ್ ಬ್ಯಾಂಕಿಂಗನ್ನು ಆ್ಯಕ್ಟಿವೇಟ್ ಮಾಡ್ತೀವಿ. ಈ ಅಕೌಂಟ್ ಓಪನ್ ಮಾಡಲಿಕ್ಕೆ ಈಗ ತಾನೇ ಅವ್ರದ್ದು ರಿಕ್ವೈರ್ಮೆಂಟ್ ಅಂದರೆ ಅವ್ರದ್ದು ಪ್ಯಾನ್ ಕಾರ್ಡು ಹಾಗೂ ಆಧಾರ್ ಕಾರ್ಡು ಇದೆರಡು ತೊಗೊಂಬಂದರೆ ಒಂದು 5 ನಿಮಿಷದಲ್ಲಿ ತಮ್ಮ ಅಕೌಂಟನ್ನು ಓಪನ್ ಮಾಡ್ಬೋದು. ಅಕೌಂಟ್ ಓಪನ್ ಆದ ನಂತರ ತಾವು ಬ್ರ್ಯಾಂಚಿಗೆ ಹೋಗಿ ತಮ್ಮ ಕೆಲಸ ಮಾಡ್ಕೋಬೋದು. ಅಥವಾ ಇದ್ರ ಪಕ್ಕದಲ್ಲಿ ಇ ಲಾಬಿ ಇದೆ, ಅಲ್ಲಿ ಹಣ ಜಮಾ ಮಾಡುವಂಥದ್ದಿದೆ, ಹಣದ ವಿಡ್ರಾವಲ್ ಮಾಡುವಂತಿದೆ, ಪಾಸ್ಬುಕ್ ಬೇಕಾದ ಪಾಸ್ಬುಕ್ಕನ್ನು ಪ್ರಿಂಟ್ ಮಾಡ್ಕೊಳ್ಳುವಂಥ ಎಲ್ಲ ವ್ಯವಸ್ಥೆ ಇರ್ತದೆ. ಇದರಿಂದ ಖಂಡಿತ ನಮ್ಮ ಜನರಿಗೆ ತುಂಬ ಅನುಕೂಲ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಬ್ಯಾಂಕ್ದ BBDCದ ಜನರಲ್ ಮ್ಯಾನೇಜರ್ ರಾಜ BS ಪಾತಿರ್ದ ಗಿರಾಕಿಲೆನ ಅನುಕೂಲಗಾದ ಮನ್ನಗುಡ್ಡೆಡ್ ಡಿಜಿ ಸೆಂಟರ್ ಮಲ್ತದಂಡ ನನ್ನ ಮಿತ್ತಗ್ಲ ಬ್ಯಾಂಕ್ ಇತ್ತದ ಮಟ್ಟದ ತಂತ್ರಜ್ಞಾನಲೆನ್ನು ಪೊಲಂ ಮಲ್ತು ಕೊರ್ಪನೊಂದು ಪಂಡ್ಯರ. And I appreciate the contribution of our Mannagudda branch team members in wonderfully arranging this function, as well as for recognizing the value of these technology initiatives and calling the important customers here.
and compliments to each and every customers who have supported the Karnataka Bank initiatives. ನೀವೆಲ್ಲ ಕರ್ನಾಟಕ ಬ್ಯಾಂಕನ್ನು ಇಲ್ಲಿವರೆಗೆ 98 ವರ್ಷದ ನವ ಯುವಕನನ್ನಾಗಿ ಮಾಡಿದ್ದೀರಿ. 98 ವರ್ಷ ಏಜ್ಡ್ ಅಂತ ನಾವು ಹೇಳೋದಿಲ್ಲ, ನವ ಯುವಕ ಅಂತ ಹೇಳ್ತೇವೆ. ಮತ್ತು ನಿಮ್ಮ ಎಲ್ಲ ಸಹಕಾರಗಳು ಇನ್ನು ಮುಂದೆ ಕೂಡ ಬ್ಯಾಂಕಿಗೆ ಇರಲಿ. ಅದೇ ರೀತಿಯಲ್ಲಿ ಕಸ್ಟಮರ್ ಸರ್ವಿಸ್ ವಿಷಯದಲ್ಲಿ ಕರ್ನಾಟಕ ಬ್ಯಾಂಕಿನ ಸರ್ವಿಸ್ ನಿಮಗೆ ಗೊತ್ತೇ ಇದೆ. ಅದು ಖಂಡಿತ ಇನ್ನು ಮುಂದೆ ಕೂಡ ನಮ್ಮ ಮಂಗಳೂರು, ಮಣ್ಣಗುಡ್ಡೆ ಮತ್ತು ಇತರ ಬ್ರ್ಯಾಂಚ್ಗಳ ಟೀಮ್ನಿಂದ ನಿಮಗೆ ಖಂಡಿತವಾಗಿಯೂ ದೊರಕಲಿಕ್ಕಿದೆ. ಕರ್ನಾಟಕ ಬ್ಯಾಂಕ್ ಮನ್ನಗುಡ್ಡೆ ಶಾಖೆದ ಹಿರಿಯ ಶಾಖಾ ಮ್ಯಾನೇಜರ್ ಉಷಾ ಎನ್ ಹೆಬ್ಬಾರ್, ಚಾರ್ಟರ್ಡ್ ಅಕೌಂಟೆಂಟ್ ಎಸ್ ನಾಯಕ್ ಪಾಲ್ಗೊಂಡರು. ಈ ಡಿಜಿ ಕೇಂದ್ರ ಗಿರಾಕಿ ದೋಸ್ತಿ ಡಿಜಿಟಲ್ ಬ್ಯಾಂಕಿಂಗ್ ವ್ಯವಸ್ಥೆ ಆದಿತ್ತದ ಅಕೌಂಟ್ ಸುರುಮಾಲ್ಪನ ಡೆಬಿಟ್ ಕಾರ್ಡ್ ಕೊರ್ಪನ ಕಾಸು ತೆಪ್ಪನ ಕಾಸು ಪಾಡ್ನ ಎಲ್ಲಿಯ ಸಾಲ ತುರ್ತು ಒದಗಾವನ ಇಂಚಿತ್ತಿ ಸೇವೆಲೆನು ಒದಗಾವುಂಡು. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ತನಿಲೆಟ್ ಗುರುವಾರ ಕುಡ್ಲಾ ಲಾಲ್ಬಾಗ್ದ ಮಹಾತ್ಮ ಗಾಂಧೀಜಿಯರ್ನ ಮೂರ್ತಿದ ಎದುರು ಪ್ರತಿಭಟನೆ ನಡಪಾಯಿರು. ದಿನೋಡ್ ದಿನ ಪೆಟ್ರೋಲ್ ಡೀಸೆಲ್ ಬೆಲೆ ಏರೊಂದು ಪುನೇಕ್ ಇರೋದ ತೋಜಾದ ದೇಶದೊರ್ಮೆಡ್ ಪ್ರತಿಭಟನೆ ಅಟ್ಟಣೆ ಮಲ್ತದಿತ್ತೇರ. ದೇಶಡು ದಿನೋಡ್ ದಿನ ಇರೊಂದುಪ್ಪನ ಪೆಟ್ರೋಲ್ ಡೀಸೆಲ್ ಬೆಲೆ ಬೊಕ್ಕ ಗ್ಯಾಸ್ ಬೆಲೆ ಎರ್ತೆಗೆ ಇರೋದ ತೋಜಾದ ಗುರುವಾರ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕುಡ್ಲದ ಲಾಲ್ಬಾಗ್ ಗಾಂಧೀಜಿ ಮೂರ್ತಿದ ಎದುರು ಪ್ರತಿಭಟನೆ ನಡಪಾಂಡ್. ಗ್ಯಾಸ್ ಸಿಲಿಂಡರ್ಗೆ ಪೂತಮಾಲೆ ಪಾಡ್ದು ಜಾಗಂಟೆ ಬಿಟ್ಟುದು ಕೇಂದ್ರ ಸರ್ಕಾರದ ಮಿತ್ತು ಪ್ರತಿಭಟನೆ ನಡಪಾಯಿರು. ಮಾಜಿ ಮೇಯರ್ ಶಶಿಧರ ಹೆಗ್ಡೆ, ವಿಶ್ವಾಸ್ ಕುಮಾರ್ ದಾಸ್, ರಜನೀಶ್, ಪ್ರಕಾಶ್ ಸಾಲಿಯಾ ನೆಂಚ ನಾಯಕರು ಪ್ರತಿಭಟನೆ ನಡೆಯುತ್ತಾರೆ. ತೈಲ ಬೆಲೆ ಎರ್ತೆಗೂ ಎದುರಾದ ಗುರುವಾರ ಕಾಂಗ್ರೆಸ್ ಪಕ್ಷ ರಾಷ್ಟ್ರದೊರ್ಮೆಡ್ ಪ್ರತಿಭಟನೆ ನಡಪಾಂಡ್. ನಮ್ಮ ದೇಶದಲ್ಲಿ ಎಷ್ಟು ತೈಲ ಸಂಗ್ರಹ ಘಟಕಗಳು 90 ದಿವಸಗಳಿಗೆ ಬೇಕಾದಷ್ಟು ತೈಲವನ್ನು ಸ್ಟಾಕ್ ಇಡುವಂತಹ ವ್ಯವಸ್ಥೆ ಉಂಟು. ಇದನ್ನು ಮಾಡಿದ ಉದ್ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲ ಬೆಲೆಗಳು ಜಾಸ್ತಿ ಆದಾಗ ಬೆಲೆಯನ್ನು ಹತೋಟಿಯಲ್ಲಿಡಲಿಕ್ಕೆ ಬೇಕಾಗಿ ಈ ತೈಲ ಸಂಗ್ರಹಗಳನ್ನು ನಿರ್ಮಾಣ ಮಾಡಿರುವುದು. ಆದರೆ ತೈಲ ಸಂಗ್ರಹಗಾರದಲ್ಲಿ ಇರುವಂತಹ ಈ ತೈಲವನ್ನು ಉಪಯೋಗಿಸಿಕೊಂಡು ಜನರು ಪಡುವಂತಹ ಕಷ್ಟಕ್ಕೆ ನಿಮಗೆ ಯಾಕೆ ತೈಲ ಬೆಲೆಯನ್ನು ಇಳಿಸಲಿಕ್ಕೆ ಸಾಧ್ಯ ಇಲ್ಲ? ಜನರು ಇವತ್ತು ಊಟ ಮಾಡಬೇಕಾದ್ರೆ, ತಿಂಡಿ ತಿನ್ನಬೇಕಾದ್ರೆ ಅಥವಾ ದಿನನಿತ್ಯದ ಕೆಲಸ ಕಾರ್ಯವನ್ನು ಮಾಡಬೇಕಾದ್ರೆ ಗ್ಯಾಸ್ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಗ್ಯಾಸ್ ಇಲ್ಲದೆ ಯಾವುದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಗ್ಯಾಸಿನ ಬೆಲೆ 1000ಕ್ಕೆ ಹೆಚ್ಚಾಗಿದೆ. ಈ ಹಿಂದೆ UPA ಸರ್ಕಾರ ಇರುವಾಗ ಗ್ಯಾಸಿನ ಬೆಲೆ ಹೆಚ್ಚಾದರೂ ಕೂಡ ಬಡವರಿಗೆ ಸಬ್ಸಿಡಿಯನ್ನು ಕೊಡ್ತಾ ಇದ್ದೆವು. ಆದರೆ ನೀವು ಬಂದ ನಂತರ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿ ಜನರಿಗೆ ಸುಳ್ಳನ್ನು ಹೇಳಿದ್ದೀರಿ. ನಿಮ್ಮ ಹಣವನ್ನು ನಿಮ್ಮ ಬ್ಯಾಂಕಿನ ಅಕೌಂಟಿಗೆ ಹಾಕ್ತೇವೆ ಅಂತೇಳಿ ಪ್ರಧಾನಮಂತ್ರಿಗಳಿಗೆ ಪ್ರಶ್ನೆ ಮಾಡ್ತಾ ಇದ್ದೇವೆ, ಬಿಜೆಪಿಯ ನಾಯಕರಿಗೆ ಪ್ರಶ್ನೆ ಮಾಡ್ತಾ ಇದ್ದೇವೆ. ಈ ದೇಶದಲ್ಲಿ ಬಡ ಜನರು ಇಲ್ವಾ? ಎಷ್ಟು ಜನರ ಅಕೌಂಟಿಗೆ ನೀವು ಸಬ್ಸಿಡಿಯನ್ನು ಹಾಕಿದ್ದೀರಿ? ಆ ಕೇಂದ್ರ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು. ಕುಂದಾಪುರ ತಾಲೂಕದ ಅಸೋಡು ನಂದಿಕೇಶ್ವರ ದೇವಸ್ಥಾನಡು ಮುಸಲ್ಮಾನ ಬೇರದಕ್ಲಿಗ ಬೇರಗೂ ಅವಕಾಶ ಕೊಡ್ತುಜರ್. ಹಿಂದುಲು ಕೇಸರಿ ಬಾವಟ ಕಟ್ಟದ ಬೇರ ಮಲ್ತದೇರ. ಒಡಿಪು ಜಿಲ್ಲೆಡ ಮುಸಲ್ಮಾನ ಬೇರ ಬಹಿಷ್ಕಾರನಲ್ಲ ತುಂಬರಿದಡ. ಕುಂದಾಪುರ ತಾಲೂಕದ ಆಸೋಡು ನಂದಿಕೇಶ್ವರ ದೇವಸ್ಥಾನಡು ಬೇರುಗೂ ಅವಕಾಶ ಕೊಡ್ತುಜರ್. ಕೇಸರಿ ಬಾವುಟ ಕಟ್ಟದ ಹಿಂದುಲು ಬೇರ ಮಲ್ತದೇರ. 50 ಹೆಚ್ಚ ಮುಸಲ್ಮಾನ ಬೇರದಕ್ಲು ಬೇರುಗೂ ಅವಕಾಶ ಕೊರಿಯರೆ ಭಿನ್ನೈತದಿತ್ತೆರ. ಆಡಾಯ್ಕಿರೋದ ತೋಜಾಯನ ಹಿಂದೂ ಸಂಘಟನೆಲು ಬೇರುಗೂ ಅವಕಾಶ ಕೊರಿಯರೆ ಬಲ್ಲಿಂದು ಒತ್ತಾಯ ಮಲ್ತದ. ಪೋಸ್ಟರ್ ಬ್ಯಾನರ್ಲೆಡ್ ಬೇರ ಅಸಹಕಾರ ಪ್ರಚಾರ ಮಲ್ದಂಡ. ಅಪ್ಪೆರೆಗ್ ಜೋಕ್ಲು ಪುದೆ ಆದಿಜ್ಜಾಂಡ್ ಏತು ಜೋಕ್ಲಿತ್ತನಲ ಆತಿ ಪ್ರೀತಿಡ್ ಸಾಂಕ್ವೀರ್. ಸಮಾಜಡು ನಮ್ಮ ನಡಕೆ ಎಡ್ಡೆ ಉಪ್ಪೊಡೊಂದು ಶಾರದಾ ವಿದ್ಯಾಲಯದ ಗುರುಕಾರ್ಯರು ಪ್ರೊಫೆಸರ್ MV ಪುರಾಣಿಕ್ ಪಂತೆರ್.
ಕುಡ್ಲ ಕೊಡಿಯಾಲ ಬೈಲ್ದ ಶಾರದಾ ವಿದ್ಯಾಲಯಡು 10ನೇ ಕ್ಲಾಸ್ ಜೋಕ್ಲೆನ ಜ್ಯೋತಿ ಪ್ರದಾನ ಕಾರ್ಯಕ್ರಮ ಗುರುವಾರ ನಡೆತಂಡ. ಶಾರದಾ ಶಿಕ್ಷಣ ಸಮೂಹ ಸಂಸ್ಥೆಲನ ಗುರ್ಕಾರ್ಯರು ಪ್ರೊಫೆಸರ್ MB ಪುರಾಣಿಕೆರು ಗುರ್ಕಾರ್ಮೆ ವಹಿಸ್ತು ಪಾತಿರ್ದು ಜೋಕುಲು ಈ ದೇಶದ ಆಸ್ತಿ ಆದುಲ್ಯರ ಅಪ್ಪೆರ್ಲಿಗ ಜೋಕುಲು ಪುದೆ ಆದಿಜ್ಜಾಂಡ್ ಏತೋ ಜೋಕ್ಲಿತ್ತಂಡಲ ಆತೇ ಪ್ರೀತಿಡು ಸಾಂಕದೇರ ಲೋಕ ಎಡ್ಡೆ ಅವಡು ಪನ್ಪುನ ಮನಸ್ಸು ಅಕ್ಲೆಡ ಇತ್ತಂಡ ನಮ್ಮ ಸಮಾಜ ಎಡ್ಡೆ ಅವಡು ಪನ್ಪುನ ಉದ್ದೇಶ ನಮ್ಮಡ ಒಪ್ಪೋಡು ಸಮಾಜಡು ನಮ್ಮ ನಡಕ್ಕೆ ಎಡ್ಡೆ ಒಪ್ಪೋಡು ಧರ್ಮ ಪಂಡ ಬದುಕಂದು ಸುಪ್ರೀಂ ಕೋರ್ಟ್ ಪಂತಂಡ ಬದುಕಗ ಬೋಡಾಯಿನ ಎಡ್ಡೆ ಸಂಗತಿಲೆಂದೆ ತೋನ್ಲೆ ಧರ್ಮ ಎಡ್ಡೆ ಇತ್ತನ ನಿಕ್ಲು ಭವಿಷ್ಯಡು ಎಡ್ಡೆ ಅಪರಂದು ಪುರಾಣಿಕೆರು ಪಂಡ್ಯರ. How best you can feel, what best contribution you can give to the nation, to the society, dharma. When I say dharma, Sanatana dharma, I am very, very conscious. I am not dirty, religious, having a very, very narrow-minded man. I am a citizen or a member of Sanatana dharma. Now it is known as Hindu dharma. One dharma. What is dharma, my dear children? Supreme Court of India said dharma is nothing but way of life. Understand? Simply way of life. That is dharma. Not preaching, not Bhagavad Gita, Veda, Bible, Quran and many more. But it is the way how you live for your comfortable, happy life. What are the things included that inspire by your thinking, your body, your preaching, your books, Ramayana, Mahabharata, Bhagavad Gita. That is dharma. Every child might or might not become a doctor, astronaut or a scientist, but is sure to grow to be a good person who will spread cheer. So, please notice that every average child wants a smile or kind words from us for just being what they are, and give them assurance to trust the world, instill confidence and guide them. They are the precious gift given by God to us. Each child is different and each parenting style also. ಪ್ರಿನ್ಸಿಪಾಲರು ಸುನೀತಾ ವಿ ಮಡಿ ಒತ್ತು ಪ್ರಿನ್ಸಿಪಾಲರು ದಯಾನಂದ ಕಟೀಲ್ ಪಾಲ್ದಿತ್ತೊಂಡರು. ಟೀಚರ್ಲು ಪೊತ್ತ ದಿನ ತುಡಾರಡ್ಡು ಶಾಲೆದ ಜೂಕ್ಲು ಬಕಾಕ್ಲನ ಇಲ್ಲಲ್ದಕ್ಲು ಎಲ್ಲೆಲ್ಲಿಯ ತುಡಾರು ಪೊತ್ತಾದ ರಂಗೋಲಿದ ಎದುರ್ದಿಯರು. ಇಂಚ ಎಂಕ್ಲನ ಜ್ಞಾನ ಬೊಕರಿಯಗು ಕುರ್ಪಾಂದು ಗುರ್ತಗಾದ ಇಂಚ ವ್ಯವಸ್ಥೆ ಮಲ್ತದಿತ್ತೆರು. ಶಾಲೆಡ್ದು ಕಡಪುಡ್ದು ಕೊರ್ಪನ ಜೋಕ್ಲಿಗೆ ನೆಂಪುದ ಕಾಣಿಕೆ ಕೊರಿಯರು. ಕಲ್ಪನ ಜೋಕ್ಲು ಬರವು ಕಲ್ಪಾವನಕ್ಲನ ಕಾರ್ಗ ಅಡ್ಡ ಬುಡ್ದು ಆಶೀರ್ವಾದ ದಿತ್ತೊಂಡೆರು. ಒಡಿಪುದ ಕೂಸಮ್ಮ ಶಂಭುಶೆಟ್ಟಿ ಸ್ಮಾರಕ ಹಾಜಿ ಅಬ್ದುಲ್ಲಾ ಅಪ್ಪೆಬೊಕ ಜೋಕ್ಲನ ಆಸ್ಪತ್ರೆಯನ್ನು ತೂವನಿಯರೆ ಸರಕಾರಗೂ ಕೈಪಕದದು ರಾಜ್ಯ ಮಂತ್ರಿಮಂಡಲ ಒಪ್ಪಿಗೆ ಕೊಡ್ತುಂಡು. ಒಡಿಪುದ ಜನಕ್ಲನ ಭಾರಿ ಬೇಟಿಗೆದ ಕೂಸಮ್ಮ ಶಂಭುಶೆಟ್ಟಿ ಸ್ಮಾರಕ ಹಾಜಿ ಅಬ್ದುಲ್ಲಾ ಅಪ್ಪೆಬೊಕ ಜೋಕ್ಲನ ಆಸ್ಪತ್ರೆಯನ್ನು ತೂವನಿಯರೆ ಸರಕಾರಗೂ ಕೈಪಗದದು ಮಂತ್ರಿಮಂಡಲ ಒಪ್ಪಿಗೆ ಕೊಡ್ತುಂಡು. 200 ಹಾಸಿಗೆದ ಈ ಆಸ್ಪತ್ರೆಡು ಇತ್ತೆ ಉಪ್ಪುನ ಮಾತಾ ಬೆಲೆದಕ್ಲು ಸೇರ್ದು 103 ಜನ ಹೆಚ್ಚಿಗೆ ಬೆಲೆದಕ್ಲು ಬೊಕ ವರ್ಷಗೂ ಅನುದಾನ 1,83,00,000 ಒಪ್ಪಿಗೆ ಕೊಡ್ತುಂಡು. ದಿನೇಶ್ ಕನ್ಯಾಡಿಯರ್ನ ಕುಟುಂಬಗೂ ನ್ಯಾಯ ಒದಗಾಯರಿಗಾದ ಮಾರ್ಚ್ 29 STPI ಪಕ್ಷ ಬೆಳ್ತಂಗಡಿರ್ದು ಕುಡ್ಲದ ಜಿಲ್ಲಾಧಿಕಾರಿ ಆಫೀಸ್ ಮುಟ ಮಾಮಲ್ಲ ಜಾಥಾ ನಡಪಾದಿತ್ತೆರು. ಅಂಡ ಕಾನೂನು ಮೀರ್ದು ಈ ಜಾಥಾ ನಡಪಾದಿರಂದು ಬೆಳ್ತಂಗಡಿ ತಹಸೀಲ್ದಾರ್ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ತೇರು.
ಬೆಳ್ತಂಗಡಿಡ್ ದಿನೇಶ್ ಕನ್ಯಾಡಿ ಪನ್ಪನರೆನ್ ಕೆರ್ನೇಕ್ ಭಾರಿ ವಿರೋಧ ತೋಜಾದಿನ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ SDPI ಆ ಕುಟುಂಬಗೂ ನ್ಯಾಯ ಒದಗಾದ ಕೊರಡೊಂದು ಒತ್ತಾಯ ಮಲ್ತದ ಮಾರ್ಚ್ 29 ಬೆಳ್ತಂಗಡಿಡ್ ಕುಡ್ಲದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆಫೀಸ್ ಮಠ ಮಾಮಲ್ಲ ಜಾಥಾ ನಡಪಾದಿತ್ತಂಡ ಕಾನೂನುದಾಂತೆ ಪಕ್ಷದ ಕಾರ್ಯಕರ್ತರು ಮೆರವಣಿಗೆ ನಡಪಾದ ಸಮಾಜಡು ಬೆಚ್ಚ ಉಂಡು ಮಲ್ಪನ ಸ್ಥಿತಿಗತಿಗೆ ಕಾರಣ ಆತರಂದು ಕಾರ್ಯಕ್ರಮ ದಿವನ್ನ ಕ್ಲಮಿತ್ ಬೆಳ್ತಂಗಡಿ ಸ್ಟೇಷನ್ ಕೇಸ್ ಪಾಡ್ದಡ ನಗರುಡು ನಿಷೇಧ ಆಜ್ಞೆ ಎತ್ತಣಲ ಕಾರ್ಯಕರ್ತರ ಅಕ್ರಮ ಕೂಟ ಸೇರ್ದು ಮೆರವಣಿಗೆ ನಡಪಾದಿರಂದು ದುರ್ದು ಪಾಡ್ದರ ಬೆಳ್ತಂಗಡಿ ತಾಲೂಕು ತಹಸೀಲ್ದಾರ್ ಮಹೇಶ್ ಜೆ ಈ ಬಗೆಟ್ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ದೂರ್ ಕೊಡ್ತಾರ ಹಿಜಾಬ್ ಬೊಕ್ಕ ಕೇಸರಿ ಶಾಲು ಓದಂಟ್ರದ ಅವರ ಶಾಂತಿ ಕಾತೊನ್ನಲೆ ಕೊಡು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಜಿಲ್ಲೆಡ್ ನಿಷೇಧ ಆಜ್ಞೆ ಪಾಡ್ದಿತ್ತನಲ ಅವೆನ್ ಮೀಡ್ದು SDPI ನಾಯಕರು ಬೆಳ್ತಂಗಡಿ ಕಸಬಾ ಗ್ರಾಮದ ಬಸ್ ಸ್ಟ್ಯಾಂಡ್ ಕೈತಲ್ ಪಿಕಪ್ ಗಾಡಿಡ್ ಮೈಕ ಗಲಸದ ಪಾದಯಾತ್ರೆದ ಮೆರವಣಿಗೆ ನಡಪಾದ ಕಾನೂನು ಮೀರ್ದೇರ ಕುಡ್ಲಡ್ಲ ಕಾರ ನಡುಪು ಜಾಥಾ ಮಲ್ತದೇರಂದು ದೂರುಡು ತಿರುಪಾದೇರ ಬೆಳ್ತಂಗಡಿರ್ದು ಪೆದಾಡ್ನ ಜಾಥಾ ಕುಡ್ಲ ನಗರದ ಕ್ಲಾಕ್ ಟವರ್ ಕೈತಲು ಮುಗಿತಲಾತಂಡ ಕಡಬ ತಾಲೂಕು ಶಾಂತಿ ಮುಗೆಡ್ದ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ 1 ಕೋಟಿ ರೂಪಾಯಿ ಖರ್ಚಿಡು ಅಭಿವೃದ್ಧಿ ಆದಿತ್ತದ ಏಪ್ರಿಲ್ 10 ಮುಟ್ಟ ಬ್ರಹ್ಮಕಲಶ ಅಟ್ಟಣೆ ಆತನಂದು ಬ್ರಹ್ಮಕಲಶ ಸಮಿತಿ ಗುರ್ಕಾರ್ಯರು ಸವನೂರು ಸೀತಾರಾಮರೇ ಪಂತೇರ ಪುತ್ತೂರು ಪ್ರೆಸ್ ಕ್ಲಬ್ ಆರು ಸುದ್ದಿ ಕುಟುಡು ಮಾಹಿತಿ ಕುರಿಯರು ಕಡಬ ತಾಲೂಕು ಶಾಂತಿ ಮುಗೆಡ್ದ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದ ಬ್ರಹ್ಮಕಲಶ ಸಮಿತಿ ಗುರ್ಕಾರ್ಯರು ಸವನೂರು ಸೀತಾರಾಮರೈ ಪುತ್ತೂರ್ದ ಪ್ರೆಸ್ ಕ್ಲಬ್ ಸುದ್ದಿ ಕುಟುಡು ಪಾತಿರ್ದ ದಕ್ಷಿಣ ಕನ್ನಡ ಜಿಲ್ಲೆದ ಬಾರಿ ಪಿರಾಕದ ದೇವಸ್ಥಾನಲೆಡು ಒಂಜಿ ಕಡಬ ತಾಲೂಕು ಶಾಂತಿ ಮುಗೆಡ್ದ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಆದಿತ್ತದ ಕ್ಷೇತ್ರುಡು ಏಪ್ರಿಲ್ 10 ಮುಟ್ಟ ಬ್ರಹ್ಮಕಲಶ ಅಟ್ಟಣೆ ಮಲ್ದನಂದು ಪಂಡೇರ ಕುಕ್ಕೆ ಸುಬ್ರಹ್ಮಣ್ಯ ದಾತೆ ಪವಿತ್ರತೆ ಈ ದೇವಸ್ಥಾನಗುಂಡು ತಾರಕಾಸುರನ್ ಕೆರಿಯರೆ ಸುಬ್ರಹ್ಮಣ್ಯ ಸ್ವಾಮಿ ಸುಬ್ರಹ್ಮಣ್ಯ ಗುಪ್ಪೊಂದು ಪನಗ ಬಚ್ಚಲರ ಪಾಯರೆ ಈ ಪ್ರದೇಶಡು ಇಷ್ಟಾಂತಿ ಪಡೆತರಂದು ಕ್ಷೇತ್ರದ ಇತಿಹಾಸ ಪನ್ಪುಡು ಐದು ಬೊಕ್ಕ ಈ ಕ್ಷೇತ್ರ ಶಾಂತಿ ಮೊಗೆರಾದ್ ಈ ಕ್ಷೇತ್ರ ಕುಮಾರದಾರ ಸುದೆಬರಿಟಿ ಉಂಡು ಮುಲ್ಪದ ದೇವೇರ್ನ ಮೀನ್ಲಿಗ್ ಅರಿಪಾಡ್ನ ಪರಕೆ ಪಂಡ ಚರ್ಮದ ಸೀಕ್ ಗುಣಾಪುನೊಂದು ನಂಬಿಕೆ ಉಂಡು ಲಿಂಗ ಸ್ವರೂಪಡು ಮುಲ್ಪ ಶಿವಬೊಕ್ಕ ಸುಬ್ರಹ್ಮಣ್ಯ ದೇವರು ನಿಲೆ ಆದುಲ್ಲೆರು 1 ಕೋಟಿ ರೂಪಾಯಿ ಖರ್ಚಿಡು ಕ್ಷೇತ್ರದ ಅಭಿವೃದ್ಧಿ ಆತಂಡು ಏಪ್ರಿಲ್ 5 ತರಾವರಿ ಧಾರ್ಮಿಕ ಕಾರ್ಯಕ್ರಮಲು ಶುರುವಾಪುಂಡು ಪತ್ತೇಕ್ ಬ್ರಹ್ಮಕಲಶ ನಡಪರೆ ಉಂಡೊಂದು ಸವನೂರು ಸೀತಾರಾಮರೇ ಪಂಡಿರು ಒಂದು ಹಳ್ಳಿ ಪ್ರದೇಶದಲ್ಲಿರತಕ್ಕಂಥ ದೇವಸ್ಥಾನ ಇವತ್ತು ಮಾಲಿಂಗೇಶ್ವರ ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಅದರದ್ದೇ ಆದಂಥ ಒಂದು ಪಾವಿತ್ರ್ಯತೆ ಒಟ್ಟಿಗೆ ನೀವು ಕೂಡ ದೊಡ್ಡ ಮಟ್ಟದ ಇದೆಲ್ಲ ಕೊಡ್ತಾ ಇದ್ದೀರಿ. ಆದರೆ ನಾನು ಹೇಳ್ತಾ ಇರೋದು ಹಳ್ಳಿ ನಮ್ಮದು ಒಂದು ಸಣ್ಣ ಕುಗ್ರಾಮದಲ್ಲಿರತಕ್ಕಂಥ ಒಂದು ದೇವಸ್ಥಾನದ ಬ್ರಹ್ಮಕಲಶ 5ರಿಂದ 9ನೇ ತಾರೀಕಿನ 10ನೇ ತಾರೀಕು ಬ್ರಹ್ಮಕಲಶ. ಆದರೆ 5 ದಿನಗಳ ದಿನ ನಾವು ಸಭಾ ಕಾರ್ಯಕ್ರಮಗಳನ್ನು ಮಾಡಿ ನಮಗೆ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳು, ಮಂತ್ರಿಗಳು, ಶಾಸಕರನ್ನೆಲ್ಲ ಸೇರಿಸಿ ಒಂದು ಸಭಾ ಕಾರ್ಯಕ್ರಮ ಎಲ್ಲ ಮಾಡಿಕೊಂಡು ಜನರಿಗೆ ನಮ್ಮ ಧಾರ್ಮಿಕದ ಪರವು ನಿಮ್ಮಲ್ಲಿ ಪ್ರಿಂಟ್ ಆಗಿ ನಿಮಗೆ ಕೊಟ್ಟಿದ್ದೇವೆ. ಅದನ್ನೆಲ್ಲ ನೀವು ನಿಮ್ಮ ಸಂಸ್ಥೆಯಲ್ಲಿ ಪ್ರಕರಣ ಮಾಡಿ ಆದಷ್ಟು ಹೆಚ್ಚು ಭಗವದ್ಭಕ್ತರು ಈ ದೇವಸ್ಥಾನದ ಬ್ರಹ್ಮಕಲಶದಲ್ಲಿ ಭಾಗವಹಿಸುವಂತೆ ಮಾಡುವ ಕಾರಣ ನಿಮ್ಮ ಸಲಹೆಯನ್ನು ನಾವು ಕೇಳ್ತಾ ಇದ್ದೇವೆ. ಸಮಿತಿದ ಪದಾಧಿಕಾರಿಗಳು ಸುದ್ದಿ ಕುಟುಡು ಪಾಲ್ಪಡೆದಿದ್ದರು. ಕುಡ್ಲದ ಬಜಾಲ್ ಪೆಡ್ಜಿಲದ ಅಣ್ಣಪ್ಪ ಪಂಜುರ್ಲಿ ಧೂಮಾವತಿ ಕಲ್ಲುಟ್ಟಿ ದೈವಸ್ಥಾನಡು ವರ್ಷಾದಿ ನೇಮ ಏಪ್ರಿಲ್ 1 ಮೂಜಿಮುಟ ಅಠಣೆ ಆತಂಡ ಶುಕ್ರವಾರ ಕಂಡೆ 11 ಸಾಮೂಹಿಕ ಸತ್ಯನಾರಾಯಣ ಪೂಜೆ, ಮಧ್ಯಾಹ್ನ ಅನ್ನ ಸಂತರ್ಪಣೆ, ಬಯ್ಯಗ ಸತ್ಸಂಗ, ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮ, ಶನಿವಾರ ಬಯ್ಯ 5 ಜುಮಾದಿ ಬಂಟ ಅಣ್ಣಪ್ಪ ಪಂಜುರ್ಲಿ ಕಲ್ಲುಟ್ಟಿ ಕುಪ್ಪೆ ಪಂಜುರ್ಲಿ ಬೊಕ್ಕ ಗುಳಿಗ ದೈವಲನ ನೇಮ 5 ಬಯ್ಯ 5 ಗಂಟೆಗೆ ಕಲ್ಲುಟ್ಟಿ ದೈವದ ಪರಕದ ಅಗೆಲ ನಡಪರೆ ಉಂಡೊಂದು ಪ್ರಕಟಣೆಡು ತೆರಿಪಾದಿರು. ಇತ್ತೆ ಕುಡರಿನಿತ ಮಲ್ಲ ಸುದ್ದಿಲು ಡೆಂಗ್ಯೂ ಸೀಕದ ಪೋಡಿಗೆಡು ದಕ್ಷಿಣ ಕನ್ನಡ ಜಿಲ್ಲೆ ಮೂಜಿ ತಿಂಗಳು 32 ಜನಕ್ಕೂ ಡೆಂಗ್ಯೂ ಜ್ವರ ಐಟ್ 20 ಜನ ಕುಡ್ಲ ಮಹಾನಗರ ಪಾಲಿಕೆ ಸುತ್ತದಕ್ಕಲು ದಿನೋರ್ದಿನ ಏರೊಂದುಪ್ಪನ ಪೆಟ್ರೋಲ್ ಡೀಸೆಲ್ ಬೆಲೆ ನಯಾರ SR ಕಂಪನಿ ತೈಲ ಸಾಗವನ ತೈನಕ್ಕೆ ಎದುರಾದ ಕುಡ್ಲದ ತಣ್ಣೀರ್ ಬಾವಿ ಕೈತಲ ಡಿಪೋ ಚಲೋ ಪ್ರತಿಭಟನೆ. ಕುಡ್ಲದ ಮನ್ನಗುಡ್ಡೆಡಿ ಇತ್ತದ ಮಟ್ಟದ ತಂತ್ರಜ್ಞಾನದ ಕರ್ನಾಟಕ ಬ್ಯಾಂಕ್ DG ಸೆಂಟರ್ ಉದ್ದೀಪನ ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ಸ್ ಸುರೂತ ಸರ್ತಿ ಸುರುಮಂತದಿನಿ ಕರ್ನಾಟಕ ಬ್ಯಾಂಕ್ ಗೋಕುಲದ ಸಫೈ. ಕುಡ್ಲದ ಶಾರದಾ ವಿದ್ಯಾಲಯಡು ಜ್ಯೋತಿ ಪ್ರಧಾನ ಕಾರ್ಯಕ್ರಮ
ಧರ್ಮ ಪಂಡ ಬದುಕಂದು ಸುಪ್ರೀಂ ಕೋರ್ಟ್ ಬಂತಡು ಬದುಕುಗು ಬೋಡಾಯಿನ ಎಡ್ಡ ಸಂಗತಿಲೆಂತೆ ತೊನ್ಲೆ ಪ್ರೊಫೆಸರ್ MB ಪುರಾಣಿ. ಇಡಗಿನಿತ ನಮ್ಮ ಕುಡ್ಲ ತುಳುವಾಡ್ತೆಲು ಮುಗಿಣ ನಾನೆಲ್ಲ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳುವಾಡ್ತೆಲು ಸೊಲ್ಮೆಲು.